ರಾಜ್ಯಡು ಪ್ರವಾಹ ಭೂಕುಸಿತದಂಚಿನ ಅಪಾಯದ ಹಿನ್ನೆಲೆಡು ಶುಕ್ರವಾರ ಉಡುಪಿಗೂ ಭೇಟಿ ಕೋರ್ನ ರಾಜ್ಯ ಕಂದಾಯ ಸಚಿವರು ಆರ್ ಅಶೋಕ್ ಶನಿವಾರ ದಕ್ಷಿಣ ಕನ್ನಡ ಜಿಲ್ಲೆಗೂ ಭೇಟಿ ಕೊರ್ದು ಪ್ರಗತಿ ಪರಿಶೀಲನೆ ಸಭೆ ನಡಪಾಯರು. ಜಿಲ್ಲೆದ ಪ್ರಗತಿ ಪರಿಶೀಲನೆ ನಡಪಾದ ಅಧಿಕಾರಿಗಳ ಜನಪ್ರತಿನಿಧಿನಕ್ಲೆಡ ಮಾಹಿತಿ ಪಡೆಯೊಂದು ಪ್ರಾಕೃತಿಕ ವಿಕೋಪ ಎದುರಿಸಾಯರ ಮಲ್ತಿನ ಸಿದ್ಧತೆದ ಬಗೆಟು ಮಾಹಿತಿ ಪಡೆಯೊಂಡರು. ದಕ್ಷಿಣ ಕನ್ನಡ ಜಿಲ್ಲೆಡು ಕರಿ ಕೆಲವು ದಿನಟು ಭಾರಿ ಜೋರುಡೆ ಬರ್ಸ ಬರೊಂದಿತ್ತದು. ಮರ ಲೈಟ್ ಕಂಬ ಬೂರ್ದು ಬೀರುಗಾಡಿಗೂ ಇಲ್ಲದ ಮೇಲ್ಚಾವಣಿ ಹಾನಿ ಆಪಿನಂಚಿನ ಪರಿಸ್ಥಿತಿಲು ಅಪಾಯದ ಮಟ್ಟ ಹೆಚ್ಚಿಗೆ ಉಂಡು. ತುದೆಕ್ಲು ದಿಂಚಿದು ರಭಸಡು ಪರತೊಂದುಂಡು ಅಂಚಾದು ಒವ್ವೇ ಇಲ್ಲಡು ಒಂಜಿಚೂರು ನೀರು ಬತ್ತದ ಹಾನಿ ಆಂಡಲ ತಕ್ಷಣ 10,000 ರೂಪಾಯಿನು ಪರಿಹಾರ ರೂಪಡು ಒದಗಾವಡು ಪಂಡದು ಅಧಿಕಾರಿಗಳಿಗೂ ಸೂಚನೆ ಕೊಡ್ತಾರೆ. ಸರ್ಕಾರ ಮಂಗಳೂರಿಗೋಸ್ಕರ ಮಾಡಿಲ್ಲ. ಕಾಶ್ಮೀರದವರೆಗೂ ಇದೆ. ಒಂದು ಗಿಡಕ್ಕೆ ₹1 ₹2 ಸಿಕ್ಕಿದಲ್ಲ, ಕೊಡಲಿಲ್ಲ ತೊಂದರೆ ಇಲ್ಲ. ಅದಕ್ಕೆ ಗಿಡಗಳಿಗೆಲ್ಲ ಸ್ವಲ್ಪ ಏನಾದರೂ ರಿವೈಸ್ ಮಾಡಲಿ ಅಂತ ಏನು ಮಾತಾಡಿ ಅವ್ರು ಬಂದಾಗ ಮಾತಾಡ್ತಾರೆ. ಸಂತ್ರಸ್ತರಿಗೂ ಬೊಳ್ಳ ಭೂಕುಸಿತದಂಚಿನ ಅಪಾಯಡು ತೊಂದರೆ ಆನಗ ಒವ್ವೇ ರೀತಿದ ತಕ್ಷಣ ಕಾಸು ಒದಗಾದು ಸಗಾಯ ಕೊರಡು ಇಲ್ಲಿ ಸ್ಥಳಾಂತರ ಮಲ್ತಿನಕ್ಲೆಗೂ ಕಾಳಜಿ ಕೇಂದ್ರಲಿಡು ಕಾಂಡೆ ಮಧ್ಯಾಹ್ನ ರಾತ್ರಿ ಪೌಷ್ಟಿಕಾಂಶದ ಬೇತೆ ಬೇತೆ ತೆನಸು ವನಸ್ಲೇನು ಒದಗಾವಡು ಪಣ ತೆರಿಪಾಯರು. ಪರಿಹಾರ ಕಾರ್ಯಗೂ ಒವ್ವೇ ರೀತಿ ಅಡೆತಡೆ ಆಯರ ಬಲ್ಲಿ ಕಾಸ್ತ ತೊಂದರೆ ಇಚ್ಚಿ ಜಿಲ್ಲೆಗೂ ಬೋಡಿತಿನಾತು ಅನುದಾನ ಬಿಡುಗಡೆ ಮಲ್ತದನ್ನು ಪಂಡದು ಆದೇಶ ಕೊಡ್ತಾರೆ. ಈಗ ಕೂಲಿ ಮಾಡುವಂಥ ಜನಕ್ಕೆ ಕೂಲಿ ಸಿಗ್ತಾ ಇಲ್ಲ, ಉದ್ಯೋಗ ಸಿಗ್ತಾ ಇಲ್ಲ, ಈ ಥರದ್ದೆಲ್ಲ ಕಂಪ್ಲೇಂಟ್ಸ್ ಇದೆ. ಅದಕ್ಕೆ ಇವಾಗ ನೀವು ಉಪಯೋಗ ಮಾಡಿಕೊಂಡು ಈ ಮನೆಗಳು ಕಟ್ಟಕ್ಕೆ ಶುರುವಾದರೆ ಆ ಕೂಲಿ ಮಾಡೋ ಜನಕ್ಕೆ ಒಂದು ಉದ್ಯೋಗನೂ ಸಿಗುತ್ತೆ, ಹಣನೂ ಸಿಗುತ್ತೆ, ದುಡ್ಡಿದೆಯಲ್ಲ. ಅದು 236 ಮನೆಗಳಿದೆ. ಈಗ ಬೆಳ್ತಂಗಡಿ ತಾಲೂಕು ಇದ್ದಾರೆ. ಈಗ ನಿಮ್ಮ ತಾಲೂಕಲ್ಲಿ ಅಂಚನೆ ಗ್ರಾಮ ಪಂಚಾಯತ್ ಮಟ್ಟದ ವಿಪತ್ತು ನಿರ್ವಹಣಾ ಸಮಿತಿ ರಚನೆ ಮಲ್ಪಡು ಪಂಡದು ಪರಿಹಾರ ಕಾಮಗಾರಿ ಸೇರಂಚ ಬೇತೆ ಬೇತೆ ವಿಷಯಗಳಿಗೆ ಸಂಬಂಧಿಸಾದ ಸೂಚನೆ ಕೊರಿಯರು. ಜಿಲ್ಲಾ ಉಸ್ತುವಾರಿ ಸಚಿವರು ಕೋಟ ಶ್ರೀನಿವಾಸ್ ಪೂಜಾರಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಮೀನಾಕ್ಷಿ ಶಾಂತಿಗೋಡು, ಉಪಾಧ್ಯಕ್ಷರು ಶ್ರೀಮತಿ ಕಸ್ತೂರಿ ಪಂಜ, ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ, ಡಿಸಿಪಿ ಅರುಣಾಂಶಗಿರಿ, ಎಡಿಸಿ ರೂಪಾ ಬೊಕ್ಕ ಶಾಸಕರು ಜನಪ್ರತಿನಿಧಿನಗಳು ಸಭೆಟು ಪಾಲ್ಪಡೆದಿದ್ದರು.